ಯನಪೋಯ ಪರಿಗಣಿತ ವಿಶ್ವವಿದ್ಯಾಲಯದ ಸಹ ಸಂಸ್ಥೆ ಯನಪೋಯ ನರ್ಸಿಂಗ್ ಕಾಲೇಜ್ ಮುತಾಲಿಕೆಡು ಭಾರತೀಯ ನರ್ಸಿಂಗ್ ಸಂಘದ ಸಹಕಾರಡು 2 ದಿನ ಅಂತಾರಾಷ್ಟ್ರೀಯ ಸಂಶೋಧನಾ ಸಮ್ಮೇಳನ ಆಗಸ್ಟ್ 2 ಬೊಕ್ಕ 3 ತಾರೀಖುಗು ಯನಪೋಯ ವಿಶ್ವವಿದ್ಯಾಲಯಡು ನಡಪರೆ ಉಂಡು ಪಂಡದು ಯನಪೋಯ ನರ್ಸಿಂಗ್ ಕಾಲೇಜ್ ದ ಸಮ್ಮೇಳನ ಸಂಘಟನಾ ಅಧ್ಯಕ್ಷರು ಡಾಕ್ಟರ್ ಲೀನಾ ಕೆಸಿ ಸುದ್ದಿಗೋಷ್ಠಿಡು ತಿರಿಪಾದಿರು. ದೇಳಕಟ್ಟೆ ಯನಪೋಯ ಪರಿಗಣಿತ ವಿಶ್ವವಿದ್ಯಾಲಯದ ಸಹ ಸಂಸ್ಥೆ ಯನಪೋಯ ನರ್ಸಿಂಗ್ ಕಾಲೇಜ್ ಮುತಾಲಿಕೆಡು ಭಾರತೀಯ ನರ್ಸಿಂಗ್ ಸಂಘದ ಸಹಕಾರಡು 2 ದಿನದ ಅಂತಾರಾಷ್ಟ್ರೀಯ ಸಂಶೋಧನಾ ಸಮ್ಮೇಳನ ಅಟನೆ ಮಾಡಿದರು. ಆಗಸ್ಟ್ 2 ಬೊಕ್ಕ 3 ತಾರೀಖಿಗೆ 2 ದಿನ ನಡಪುನ ಈ ಸಮ್ಮೇಳನಡು ಮಿಶ್ರ ಸಂಶೋಧನಾ ವಿಧಾನದ ಅನಿಯಮಿತ ಅವಕಾಶಲು ಉನ್ನತ ಮಟ್ಟದ ಆರೋಗ್ಯ ಸೇವೆಲು ಬೊಕ್ಕ ಪರಿಜ್ಞಾನದ ಸಂಯೋಜನೆಲು ಪಂಪಿನ ವಿಷಯದ ಬಗೆಟ್ ಸಂಶೋಧಕರು ತಜ್ಞರು ಬೊಕ್ಕ ಅಭ್ಯಾಸಕರು ವಿಷಯ ಮಂಡನೆ ಮಲ್ಪೆರವುಳ್ಳರು. ನರ್ಸಿಂಗ್ ಬೊಕ್ಕ ಬಾಕಿ ಆರೋಗ್ಯ ಸೇವೆ ಕ್ಷೇತ್ರದ ಸುಮಾರು 300 ಪ್ರತಿನಿಧಿನಗಳು ಸಮ್ಮೇಳನಡು ಭಾಗವಹಿಸಿನ ನಿರೀಕ್ಷೆ ಉಂಟು. ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಸಂಸ್ಥೆದ 13 ಹೆಚ್ಚಿನ ಸಂಶೋಧಕರು ಸಮ್ಮೇಳನಡು ತಂಕ್ಲೆನ ಪರಿಣಿತಿನ ಪಟ್ಟಣರ ಉಲ್ಲೇಖ ಮಾಡಿದ್ದು ಸಮ್ಮೇಳನದ ಸಂಯೋಜನಾ ಅಧ್ಯಕ್ಷರು ಡಾಕ್ಟರ್ ಲೀನಾ ಕೆಸಿ ಕಾರ್ಯಕ್ರಮದ ವಿವರ ಕೊರಿಯರು. ಅಂತಾರಾಷ್ಟ್ರೀಯ ನರ್ಸಿಂಗ್ ಕಾನ್ಫರೆನ್ಸ್ ಸಮ್ಮೇಳನವನ್ನು ನಾವು ಯನಪೋಯ ನರ್ಸಿಂಗ್ ಕಾಲೇಜ್ ಯನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಆಯೋಜಿಸಿದ್ದೇವೆ. ಇದು ಮಿಶ್ರ ರಿಸರ್ಚ್ ಬಗ್ಗೆ ಇರುವ ಕಾನ್ಫರೆನ್ಸ್ ಆಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಮಿಶ್ರ ಸಂಶೋಧನಾ ವಿಧಾನದ ಪರಿಣಿತಿ ಉಳ್ಳ ಪರಿಣಿತರು ನಮ್ಮ ಬೇರೆ ಬೇರೆ ಪ್ರಖ್ಯಾತ ವಿಶ್ವವಿದ್ಯಾನಿಲಯಗಳಿಂದ ಬಂದು ತಮ್ಮ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ. ನಮ್ಮಲ್ಲಿ 13ಕ್ಕೂ ಹೆಚ್ಚು ಸಂಶೋಧಕರು ಇದರ ಬಗ್ಗೆ ನಮ್ಮ ಪ್ರತಿನಿಧಿಗಳಲ್ಲಿ ಮಾತನಾಡಿ ಅವರನ್ನು ಹುರಿದುಂಬಿಸಲಿದ್ದಾರೆ. ಇನ್ನು ಸುಮಾರು 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ನಮ್ಮ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಈ ಕಾನ್ಫರೆನ್ಸ್ಗೆ ತಮ್ಮ ಕಾನ್ಫರೆನ್ಸನ್ನು ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಇದರಲ್ಲಿ ಸುಮಾರು 150 ಜನ ಆನ್ಲೈನಲ್ಲಿ ಮತ್ತು 130ರಷ್ಟು ಜನ ಸ್ವಯಂ ಬಂದು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಂಶೋಧನಾ ವರದಿಗಳನ್ನು ಕೂಡ ಅವರು ಮಂಡಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ವಿಧಾನಸಭೆಯ ಗೌರವಾನ್ವಿತ ಸಭಾಪತಿಯವರಾದ ಶ್ರೀ UT ಖಾದರ್ ಅವರು ಬರಲಿದ್ದಾರೆ ಮತ್ತು ನಮ್ಮ ಸಮಾರಂಭಕ್ಕೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ BL ಸುಜಾತಾ ರಾಥೋಡ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಯನಪೋಯ ಅಬ್ದುಲ್ಲಾ ಕುಂಞಿ ಅವರು ವಹಿಸಲಿದ್ದು ಇದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ವಿಜಯಕುಮಾರ್ ಅವರು, ಕುಲಪತಿಗಳಾದ ಕುಲಸಚಿವರಾದ ಡಾಕ್ಟರ್ ಗಂಗಾಧರ ಸೋಮಯಾಜಿ ಅವರು ಭಾಗವಹಿಸಲಿದ್ದಾರೆ. ಇನ್ನಿತರ ಪ್ರಖ್ಯಾತ ರಿಸರ್ಚರ್ಸ್ ಸಂಶೋಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಯನಪೋಯ ನರ್ಸಿಂಗ್ ಕಾಲೇಜಿನ ಪರವಾಗಿ. ಸಮ್ಮೇಳನ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಬಿನ್ಶಾ ಪಾಪಚ್ಚನ್, ಯನಪೋಯ ನರ್ಸಿಂಗ್ ಕಾಲೇಜ್ದ ಪ್ರೊಫೆಸರ್ ಶಶಿಕುಮಾರ್ ಚೌಡಗಿ, ಶ್ರೀಮತಿ ಅಂಜು ಉಲ್ಲಾಸ್, ಶ್ರೀಮತಿ ರೀಮಾ ಎಚ್ ಸುದ್ದಿಗೋಷ್ಠಿಗೆ ಇದ್ದಾರೆ.